ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಲಕ್ಷದ್ವೀಪೋತ್ಸವವು ವಿಜೃಂಭಣೆಯಿಂದ ನಿನ್ನೆ ರಾತ್ರಿ ನೆರವೇರಿತು. ಚಂದ್ರಮಂಡಲ ರಥದಲ್ಲಿ ಸುಬ್ರಹ್ಮಣ್ಯ ದೇವರ ಉತ್ಸವ ನಡೆಯಿತು. ರಥಬೀದಿಯಿಂದ ಕಾಶಿಕಟ್ಟೆ ತನಕ ಲಕ್ಷದ್ವೀಪದ ಹಣತೆಗಳು ಬೆಳಗಲಾಯಿತು. ಈ ಸಮೀಪದಲ್ಲಿ ಶ್ರೀದೇವರ ರಥಬೀದಿ ಉತ್ಸವವು ಆರಂಭವಾಯಿತು. ಆಕರ್ಷಕ ವಿದ್ಯುತ್ ದೀಪಗಳ ಅಲಂಕಾರದಿಂದ ದೇವಸ್ಥಾನ ವಿಶೇಷವಾಗಿ ಕಂಗೊಳಿಸ್ತಾ ಇತ್ತು. ರಥಬೀದಿಯಿಂದ ಕಾಶಿಕಟ್ಟೆವರೆಗೆ ಬೆಳಗಿದ ಹಣತೆಗಳು ಲಕ್ಷದ್ವೀಪೋತ್ಸವಕ್ಕೆ ಮೆರಗನ್ನು ನೀಡಿದ್ವು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಚಂದ್ರಮಂಡಲ ರಥದ ಉತ್ಸವವನ್ನು ವೀಕ್ಷಿಸಿ ದೇವರ ದರ್ಶನವನ್ನು ಪಡೆದರು. ಸಂಜೆ ಆದಿಸುಬ್ರಹ್ಮಣ್ಯದಲ್ಲಿ ರಂಗಪೂಜೆ ನಡೆದು ಆ ಬಳಿಕ ಪ್ರಧಾನ ದೇವಾಲಯದಲ್ಲಿ ನವಧಾನ್ಯಗಳನ್ನು ಬಿತ್ತುವ ಅಂಕುರಾರ್ಪಣೆ ನೆರವೇರಿತು. ಮಹಾಪೂಜೆ ಬಳಿಕ ಶ್ರೀದೇವರ ಹೊರಾಂಗಣ ಉತ್ಸವ ಆರಂಭವಾಯಿತು. ಚಂದ್ರಮಂಡಲ ರಥದಲ್ಲಿ ಶ್ರೀದೇವರ ಉತ್ಸವವು ಕಾಶಿಕಟ್ಟೆ ತನಕ ನಡೆಯಿತು. ಕಾಶಿಕಟ್ಟೆ ಮಹಾಗಣಪತಿ ಸನ್ನಿಧಾನದಲ್ಲಿ ದೇವರ ಗುರ್ಜಿ ಪೂಜೋತ್ಸವ ನೆರವೇರಿತು.